ದಲಿತ ಸಮುದಾಯಗಳಾದ ಎಡಬಲ ಸಮುದಾಯಗಳು ಒಂದಾಗದಿದ್ದರೆ ಮುಂದಿನ ದಿನಗಳು ಕ್ಲಿಷ್ಟಕರ ದಿನಗಳಾಗಿ ಸಮುದಾಯಗಳನ್ನು ಕಾಡಲಿದೆ ಎಂದು ಆದಿಜಾಂಬವ ಬೃಹನಮಠದ ಸ್ವಾಮೀಜಿ ಷಡಕ್ಷರ ಮುನಿ ದೇಶಿಕೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಎಡಬಲ ಸಮುದಾಯಗಳ ಸಮನ್ವಯ ಸಮಿತಿಯ ವತಿಯಿಂದ ನಡೆದ ಎಡಬಲ ಸಮುದಾಯಗಳ ಜಾಗೃತಿ ಸಮಾರಂಭದಲ್ಲಿ ಮಾತನಾಡಿದ ಅವರು, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದಾಗಬೇಕು. ಆಗ ಅವಕಾಶಗಳು ತಮ್ಮನ್ನು ಹುಡುಕಿ ಬರುವುದು. ಈ ಮೂಲಕ ಅಸ್ಪೃಶ್ಯ ಸಮಾಜಗಳು ಇತರ ಸಮುದಾಯಗಳಿಗೆ ಮಾದರಿಯಾಗಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಮುದಾಯಗಳ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷ PN ರಾಮಯ್ಯ, ಶೋಷಿತ ಸಮುದಾಯಗಳಿಗೆ ಸಂವಿಧಾನವೇ ಆಧಾರ. ಇಂದಿನ ದಿನಗಳಲ್ಲಿ ಸಂವಿಧಾನ ಹಾಗೂ ಸಂವಿಧಾನ ಬರೆದ ಮಹಾಪುರುಷರಿಗೆ ಅವಮಾನ ಮಾಡುತ್ತಿದ್ದಾರೆ. ಹಾಗಾಗಿ ಇಂತಹ ಬೆಳವಣಿಗೆಗಳನ್ನು ತಡೆಯದೇ ಇದ್ದಲ್ಲಿ ಮುಂದಿನ ದಿನಗಳು ದಲಿತ ಸಮುದಾಯಗಳಿಗೆ ಮಾರಕವಾಗಲಿದೆ. ಹಾಗಾಗಿ ಸಮುದಾಯಗಳನ್ನು ಒಟ್ಟುಗೂಡಿಸುವ ಸಲುವಾಗಿ ಕರ್ನಾಟಕ ರಾಜ್ಯ ಎಡಬಲ ಸಮನ್ವಯ ಸಮಿತಿ ಮುಂದಾಗಲಿದೆ. ಪ್ರಥಮ ಬಾರಿಗೆ ತುಮಕೂರಿನಲ್ಲಿ ಸಮುದಾಯಗಳನ್ನು ಒಟ್ಟುಗೂಡಿಸುವ ಸಂಬಂಧ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಡಬಲ ಸಮನ್ವಯ ಸಮಿತಿಯ ರಾಜ್ಯೋಪಾಧ್ಯಕ್ಷರಾದ NK ನಿಧಿಕುಮಾರ್ ಮಾತನಾಡಿ, ಅಸ್ಪೃಶ್ಯ ಸಮುದಾಯಗಳ ಮೇಲೆ ಇಂದಿಗೂ ಸಹ ನಿರಂತರ ಶೋಷಣೆ, ದೌರ್ಜನ್ಯಗಳು ನಡೆಯುತ್ತಿವೆ. ಸರ್ಕಾರದ ವೈಫಲ್ಯದಿಂದ ಇಂತಹ ಬೆಳವಣಿಗೆಗಳು ನಡೆಯುತ್ತಿವೆ. ಹಾಗಾಗಿ ಅಸ್ಪೃಶ್ಯ ಸಮುದಾಯಗಳು ಸಮಾನತೆ, ಮೀಸಲಾತಿಗಾಗಿ ಹೋರಾಟ ಮಾಡುವ ಸ್ಥಿತಿ ಮುಂದಾಗಿದೆ. ರಾಜಕೀಯವಾಗಿ ನಮ್ಮ ಸಮುದಾಯದ ಮುಖಂಡರು ಇಂತಹ ಘಟನೆಗಳ ಬಗ್ಗೆ ಧ್ವನಿ ಎತ್ತಬೇಕು. ಆಗ ಮಾತ್ರ ಸಮುದಾಯಗಳು ಮುಂದೆ ಬರಲು ಸಹಕಾರಿಯಾಗಲಿದೆ ಎಂದರು. ರಾಜ್ಯ ಉಪಾಧ್ಯಕ್ಷರಾದ ನರಸಿಂಹಮೂರ್ತಿ ಮಾತನಾಡಿ, 21ನೇ ಶತಮಾನದಲ್ಲೂ ಸಹ ಜಾತೀಯತೆ, ಅಸ್ಪೃಶ್ಯತೆ ತಾಂಡವವಾಡುತ್ತಿದೆ. ಹಾಗಾಗಿ ದಲಿತ ಸಮುದಾಯಗಳು ಒಂದಾಗುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈಗಲೂ ಸಹ ಒಂದಾಗದಿದ್ದರೆ ಅಸ್ಪೃಶ್ಯ ಸಮುದಾಯಗಳು ಪೊರಕೆ ಹಾಗೂ ಮಡಿಕೆ ಹಿಡಿಯುವ ಸಂಪ್ರದಾಯ ಬರಲಿವೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಎಡಬಲ ಸಮುದಾಯಗಳ ಸಮನ್ವಯ ಸಮಿತಿಯ ಪದಾಧಿಕಾರಿಗಳಾದ ಪದಗ್ರಹಣ ಹಾಗೂ ಸನ್ಮಾನ ಸಮಾರಂಭ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಿವಮುನಿ ದೇಶಿಕೇಂದ್ರ ಸ್ವಾಮೀಜಿ, ಅಖಿಲ ಕರ್ನಾಟಕ ಡಾಕ್ಟರ್ G ಪರಮೇಶ್ವರ್, ಯುವ ಸೈನ್ಯದ ರಾಜ್ಯಾಧ್ಯಕ್ಷ ನಗುತಾ ರಂಗನಾಥ್, ಎಡಬಲ ಸಮನ್ವಯ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷರಾದ ಗುರುಪ್ರಸಾದ್, ರಾಜ್ಯ ಉಪಾಧ್ಯಕ್ಷರಾದ ನರಸಿಂಹಮೂರ್ತಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜು, ಸಿದ್ದಲಿಂಗಯ್ಯ, ರಾಜ್ಯ ನಿರ್ದೇಶಕರಾದ ರಜನಿಕಾಂತ್, ತುಮಕೂರು ಘಟಕದ ಜಿಲ್ಲಾಧ್ಯಕ್ಷರಾದ ನರಸಿಂಹರಾಜು, ಜಿಲ್ಲಾ ಗೌರವಾಧ್ಯಕ್ಷರಾದ ನರಸಿಯಪ್ಪ, ಲಕ್ಷ್ಮೀನಾರಾಯಣ್, ರಾಜೇಶ್, ಮಾರುತಿ, ಶಿವರಾಜ್, ಕುಚ್ಚಂಗಿ, ಸಿದ್ದಲಿಂಗಯ್ಯ, ಗಂಗಾಧರ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಮತ್ತು ಪ್ರೀತಿ, ನೀತಿ ಮತ್ತು ಶಕ್ತಿ ವಿಚಾರದಲ್ಲಿ ಜಾತಿ ಬೇಕಾಗೋದಿಲ್ಲ. ಜಾತಿಗೆ ಶಕ್ತಿ ಇರೋದಿಲ್ಲ. ಅವಾಗ ಪ್ರೀತಿ ಮುಂದೆ ಜಾತಿ ಬಹಳ ಕಡಿಮೆ ಆಗ್ಬಿಡುತ್ತೆ. ನೀವೆಲ್ಲ ಚೆನ್ನಾಗಿ ಹೇಳಿದ್ದೀರಾ. ಒಂದಿಬ್ರು ಹೇಳಿದ್ರು, ಈ ಸ್ವಾಮೀಜಿಗಳು ಬರೀ ಎಡಬಲ ಸ್ವಾಮೀಜಿಗಳೇ ಅಷ್ಟೇ ಅಲ್ಲ, ಎಲ್ಲ ಜಾತಿಗಳನ್ನ ಪ್ರೀತಿಸುವಂತ ಜಾತಿ ಸ್ವಾಮಿಗಳು ಅಂತ. ಇಟ್ ಇಸ್ ರೈಟ್. ನಾವು ಮಾದಿಗ ಸ್ವಾಮೀಜಿ ಇದ್ರು ಕೂಡ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಬಿಲಾಂಗ್ಸ್ ಟು ಹೊಲಿಯಾ ಕಮ್ಯುನಿಟಿ ಸ್ವಾಮೀಜಿ, ಹೊಲಿಯಾ ಕಮ್ಯುನಿಟಿ ಪಾಂಟಿಫ್ ಆದ್ರೂ ಕೂಡ ಅವರು ಎಲ್ಲರೂ ಪ್ರೀತಿಸ್ತಾರೆ. ಆ ಸ್ವಾಮೀಜಿನ ಎಲ್ಲರೂ ಪ್ರೀತಿಸ್ತಾರೆ. ಯಾಕೆಂದ್ರೆ ಅಷ್ಟೊಂದು ಪ್ರಖರ ವಿಚಾರಗಳ ವಾಗ್ಮಿ ಸ್ವಾಮೀಜಿ. ಈಸ್ ಮೈ ಫ್ರೆಂಡ್, ಈಸ್ ವೆರಿ ಇಂಟಿಮೆಸಿ ಟು ಮೀ. ನನಗೆ ತುಂಬಾ ಹತ್ತಿರದ ಸ್ವಾಮೀಜಿ. ನಿಮಗೆ ಗೊತ್ತಾ? ಅಲ್ಲಿನ ಗೊತ್ತಾ? ನಿಮಗೆ ಗೊತ್ತಿಲ್ಲಲ್ಲ? ಯಾರಿಗೆ? ಜ್ಞಾನ ಪ್ರಕಾಶ್ ಸ್ವಾಮೀಜಿ ನಾನು ತುಂಬಾ ಆತ್ಮೀಯ ಗೆಳೆಯರು. ಆತ್ಮೀಯ ಸ್ವಾಮೀಜಿರಲ್ಲ, ಆತ್ಮೀಯ ಗೆಳೆಯರು. ನೋಡಿ, ಸ್ವಾಮೀಜಿಗಳೇ ಒಂದಾಗಿದ್ದೀವಿ ಅಂದಾಗ ಆ ಸಮುದಾಯದವರು ನೀವು ಒಂದಾಗ್ಬೇಕಲ್ಲ. ಈಗ ಒಂದಾಗ್ಬಿಟ್ಟಿದ್ದೀರಾ. ವಾಟ್ ನೆಕ್ಸ್ಟ್? ಏನು ಒಂದಾಗ್ಬಿಟ್ಟು ಏನ್ ಕೆಲಸ? ಹೋರಾಟನ? ಹೋರಾಟ ಒಂದೇನೆ ನಮ್ಮ ಉಸಿರ. ಹೋರಾಟವನ್ನು ಮೀರಿದಂತ ವಿಚಾರಗಳು ನಮ್ಮ ಜೊತೆ ಇದೆ. ಈ ಎರಡೂ ಸಮುದಾಯಗಳ ಜೊತೆ ಇನ್ನೂ ಅಸ್ಪೃಶ್ಯತೆ ಹೊಂದಿರುವಂತ ಸಮುದಾಯಗಳಿದೆ. ಹೊಲೆಯರಲ್ಲೂ ಮತ್ತು ಮಾದಿಗರಲ್ಲಿ. ಮಾದಿಗರ 29 ಜಾತಿ ಸಹೋದರ ಜಾತಿಗಳು. ಅದೇ ಅಸ್ಪೃಶ್ಯ ಮಾದಿಗರ ಸಂಬಂಧಿತ ಜಾತಿ, ಹೊಲೆಯ ಸಂಬಂಧಿತ ಜಾತಿ, ಹೌದಲ್ವಾ? ಅವರು ನಾವೆಲ್ಲ ಸೇರ್ಕೊಂಡು ಜೊತೆಯಾಗಿ ಹೋದಾಗ ನಿಮ್ಮ ಕನಸುಗಳೇನಿದೆ ಅದು ನನಸಾಗುತ್ತೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ
ನಾವು ಮುನ್ನಡೆಯನ್ನು ಸಾಧಿಸಬಹುದು. ಎಲ್ಲಿ ಸಂಘಟನೆಯಲ್ಲಿ ಶಕ್ತಿ ಇರೋದಿಲ್ಲ, we can't reach the goal. ಗುರಿಯನ್ನು ಮುಟ್ಟೋದಿಲ್ಲ. ಹೆಸರಿಗೆ ಮಾತ್ರ ನಾವು that is only one banner, that's all. ನೇಮ್ ಅಷ್ಟೇ ಇರುತ್ತೆ, ಬಟ್ ಫೇಮ್ ಆಗ್ಲಿಕ್ಕೆ ಆಗೋದಿಲ್ಲ. ಬದುಕಿನಲ್ಲಿ ಫೇಮ್ ಆಗ್ಬೇಕಂದ್ರೆ ನಾವು ತತ್ವಬದ್ಧವಾಗಿ ಹೋರಾಟ ಮಾಡಬೇಕು ಮತ್ತು ಸತ್ವಯುತವಾಗಿ ಹೋರಾಟ ಮಾಡಬೇಕು. ಈಗ ನಿಮ್ಮಲ್ಲಿ ಒಗ್ಗಟ್ಟಿನ ಮಂತ್ರ ಜಪ ಮಾಡಬೇಕು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.